ಸರ್ವೇಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕುಂಡಲೀಕೃತ ನಾಗೇಂದ್ರ ಖಂಡೇಂದ್ರಕೃತ ಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿರಾಜ ನಮೋಸ್ತುತೆ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶಿವಂ ಚಾಸ್ತು ಗ್ರಹ ಕುರುವಂತು ಮಂಗಲಂ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ನಿತ್ಯದ ಭವಿಷ್ಯತ್ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭ ದಿನನಿತ್ಯ ನಿನ್ನೆ ಹಾಗೆ ಇವತ್ತು ಸಹಿತವಾಗಿ ದ್ವಾದಶಾದಿ ರಾಶಿಗಳಲ್ಲಿ ಚಂದ್ರನ ಚರಾಚರ ಫಲಗಳನ್ನು ಅವಲಂಬನೆಯನ್ನು ಮಾಡಿ ಯಾವ್ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ, ಯಾವ ರಾಶಿಯವರಿಗೆ ಏನು ಫಲದಿಂದಾಗಿ ಯಾವ ರೀತಿಯಂಥ ಪರಿಣಾಮಗಳು, ಅದರ ಜೊತೆಯಲ್ಲಿ ದುಷ್ಪರಿಣಾಮಕ್ಕೆ ಪರಿಹಾರ ಯಾವ ದೇವತೆಗಳ ಆರಾಧನೆ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ. ಮೊದಲಿನಿಂದಾಗಿ ನಿತ್ಯದ ರೀತಿಯಲ್ಲಿ ಮಾಡುವಂಥದ್ದು ಪಂಚಾಂಗ ಶ್ರವಣ. ದಿನಾಂಕ 8/7/2025 ಮಂಗಳವಾರ. ಸ್ವಸ್ತಿ ಶ್ರೀ ಶಾಲಿವಾಹನಗತ ಶಕ 1947ನೇ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಸೌರಮಾಸ ಆಳುವಂಥದ್ದು ಮಿಥುನ ಮಾಸ. ಅದೇ ರೀತಿಯಾಗಿ ಚಾಂದ್ರ ಮಾಸ ಆಷಾಢ ಹೇಳ್ತಕ್ಕಂಥದ್ದು ಈಗ ಪ್ರಾರಂಭವಾಗಿರುವಂಥ ಕಾರಣದಿಂದಾಗಿ ನಿತ್ಯ ನಕ್ಷತ್ರವನ್ನು ನೋಡುವಂಥ ಇದ್ದರೆ ಜ್ಯೇಷ್ಠ ನಕ್ಷತ್ರ ಇವತ್ತು. ಅದು ಕುಜನ ರಾಶಿ ಇರುವಂಥದ್ದು, ವೃಶ್ಚಿಕ ರಾಶಿಯನ್ನು ಅವಲಂಬಿಸ್ತಕ್ಕಂಥದ್ದು. ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರ ಆಳುವಂಥವನು ಸ್ಥಿತವಾಗಿದ್ದಾನೆ. ಶುಕ್ಲ ಪಕ್ಷ, ಅದರ ಜೊತೆಯಲ್ಲಿ ತಿಥಿ ಹೇಳುವಂಥದ್ದು ತ್ರಯೋದಶಿ, ಕೌಲವಕರ್ಣ, ಶುಕ್ಲರಾಮ ಯೋಗ. ನಾವು ರಾಹುಕಾಲವನ್ನು ಪರಿಗಣನೆ ಮಾಡಬೇಕು ಅಂತಂದರೆ ಮಧ್ಯಾಹ್ನ 3:35 ಸಂಜೆ 5:11 ಗುಳಿಕ ಕಾಲ ಮಧ್ಯಾಹ್ನ 12:24 ಮಧ್ಯಾಹ್ನ 2 ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ವೀಕ್ಷಕರೇ, ಮೇಷಾದಿ ಮೀನ ಪರ್ಯಂತ 12 ರಾಶಿಗಳನ್ನು ಚಂದ್ರನನ್ನು ಅವಲಂಬಿತವಾಗಿ ನೋಡಿ ಬಾಕಿ ಯಾವ್ಯಾವ ಗ್ರಹಗಳ ದೃಷ್ಟಿ ಉಂಟು, ಅದರಿಂದ ಬರುವಂಥದ್ದು ಗೋಚಾರ ಫಲಗಳು ಏನು ಹೇಳುವಂಥದ್ದನ್ನು ನೋಡುವಂಥ ಸಂದರ್ಭ. ಮೊದಲನೇ ರಾಶಿ ಮೇಷರಾಶಿ. ಅಷ್ಟಮದಲ್ಲಿ ಚಂದ್ರ ಅನಿಷ್ಟ ಅಂತ ಹೇಳಿದ್ದಾರೆ. ಅಷ್ಟಮ ಅಂತಂದರೆ ರಂಧ್ರಭಾವ, ರೋಗಭಾವ. ಆ ಒಂದು ಭಾವದಲ್ಲಿ ಚಂದ್ರ ಆಳುವಂಥ ಮನೋಕಾರಕನಿದ್ದರೆ ಅನಿಷ್ಟ ಆಳುವಂಥದ್ದು, ಅದು ಮನಸ್ಸಿಗೂ ತೊಂದರೆ ಬರುವಂಥ ಸಾಧ್ಯತೆ ಉಂಟು, ದೈಹಿಕವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸಪ್ತಮದಲ್ಲಿ ಮಾಂದಿ ನೋಡಿ, ಮಂದನ ಮಗ ಮಾಂದಿ ಅಂತಂದರೆ ಗುಳಿಕ ಅಂತ ಹೇಳ್ತೇವೆ ಅಲ್ವಾ. ಗುಳಿಕ ಯಾವ ಸ್ಥಾನದಲ್ಲಿದ್ದರೂ ಸಹಿತವಾಗಿ ನಮಗೆ ಅದರಿಂದ ದುಷ್ಪರಿಣಾಮ ಆಗುತ್ತೆ ಹೇಳುವಂಥ ಜ್ಯೋತಿಷ್ಯ ಹೇಳ್ತೇವೆ. ಗುಳಿಕನನ್ನು ನಾವು ಪ್ರತಿಯೊಂದು ಪ್ರಶ್ನಾಚಿಂತನೆಯಲ್ಲಿ ಜೊತೆಯಲ್ಲಿ ಜಾತಕದಲ್ಲೂ ವಿಮರ್ಶೆ ಮಾಡುವಂಥ ಅಗತ್ಯತೆ ಉಂಟು. ಸಪ್ತಮ ಭಾವ ಅಂತಂದರೆ ಕಳತ್ರ ಸ್ಥಾನ ಅಂತ ಹೇಳ್ತೇವೆ. ವಿವಾಹ ಮದನಾಲೋಕ ಭಾರ್ಯ ಭರ್ತೃ ಸಮಾಗಮ ಮಾಡುವಂಥದ್ದು. ಗಂಡ ಹೆಂಡತಿ ಸಂಸಾರದ ಹೊಂದಿರತಕ್ಕಂಥ ಸ್ಥಳಗಳಲ್ಲಿ ಸ್ವಲ್ಪ ರೀತಿಯಾದಂಥ ಅಸಮಾಧಾನ, ಜಗಳ, ಏನೋ ಒಂದು ರೀತಿಯಾದಂಥ ಒಂದು ಕಳವಳಗಳು ಈ ರೀತಿ ಆಗತಕ್ಕಂಥದ್ದುಂಟು ಸಪ್ತಮ ಮಾನ್ಯದಿಂದಾಗಿ. ಕಳತ್ರ ಭಯ ಅಂತ ಹೇಳ್ಬೋದು, ಭರ್ತೃ ಭಯ ಅಂತ ಹೇಳ್ಬೋದು. ಅಂದರೆ ಭಯ ಅಂತಂದರೆ ಹೆದರಿಕೆ ಹೇಳುವಂಥದ್ದಲ್ಲ, ಆ ಭಾವಗಳಲ್ಲಿ ಏನೋ ಒಂದು ಪರಿವರ್ತನೆ, ಸುಖಕ್ಕಿಂತ ಕಷ್ಟಗಳು ಜಾಸ್ತಿ ಇರುವಂಥದ್ದು. ಅದಕ್ಕಾಗಿ ಮಾತಿನಲ್ಲಿ ಜಾಗೃತಿ ಇರಿ. ದ್ವಿತೀಯದಲ್ಲಿ ಶುಕ್ರ ನೋಡಿ, ದ್ವಿತೀಯ ಸ್ಥಾನ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಅಂತ ಹೇಳಿದ್ದಾರೆ. ಧನದ ಸ್ಥಾನದಲ್ಲಿ ಉಂಟಲ್ವ, ಶುಕ್ರ ಆತಕ್ಕಂಥ ಸ್ವಕ್ಷೇತ್ರದಲ್ಲಿದ್ದಾನೆ ವೃಷಭದಲ್ಲಿ. ಧನಲಾಭ, ವ್ಯವಹಾರ ಮಾಡ್ತಕ್ಕಂಥವ್ರು, ಶೇರ್ ಮಾರ್ಕೆಟ್ ಮಾಡುವಂಥದ್ದು, ಅದೇ ರೀತಿಯಾಗಿ ಬಂಗಾರವನ್ನು ಮಾರಾಟ ಮಾಡ್ತಕ್ಕಂಥ, ಲೇವಾದೇವಿ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹಿತವಾಗಿ ಇವತ್ತಿನ ದಿವಸ ಒಳ್ಳೆಯ ರೀತಿಯಾದಂಥ ಲಕ್ಷ್ಮಿಯ ಆಗಮನ ಅಂತಂದರೆ ಧನಲಕ್ಷ್ಮಿಯ ಆಗಮನ ಹೇಳುವಂಥದ್ದು ಉಂಟು. ವ್ಯಯದಲ್ಲಿ ಶನಿ ಮಹಾತ್ಮ ಹೇಳುವಂಥದ್ದು ಎಲ್ಲಿ ವ್ಯಯದಲ್ಲಿ ದಾನ ಎಲ್ಲ ಇದ್ದರೂ ಎಲ್ಲ ಸುಖ ಇದೆ, ಎಲ್ಲ ಇದೆ, ಆದರೆ ವೈರಾಗ್ಯ ಯಾವತ್ತೂ ಕೇಳಿದ್ರೆ ವ್ಯಯಸ್ಥಾನದಲ್ಲಿ 7 ಶನಿ ಹೇಳುವಂಥದ್ದು ನಿಮಗೆ ಪ್ರಾರಂಭವಾಗಿದೆ ಮಾರ್ಚ್ 26ರಿಂದಾಗಿ. ಇನ್ನು 7.5 ವರ್ಷ ಹೇಳುವಂಥದ್ದು ಇಡುವಂಥ ಹೆಜ್ಜೆಯಲ್ಲಿ ಬಾಯಿಗೆ ಅನ್ನವನ್ನು ತುತ್ತನ್ನು ಕೊಟ್ಟು ಮತ್ತೆ ವಾಪಸ್ಸ ಅದನ್ನು ಕಸಿದ ಹಾಗೆ ಆ ರೀತಿ ಕೈಗೆ ಸಿಗತ್ತೆ, ಬಾಯಿಗೆ ಬರಲಾಡುವಂಥ ಗಾದೆಯ ರೀತಿಯಲ್ಲಿ ಆ ರೀತಿ ಆಗುವಂಥದ್ದುಂಟು. ಮೇಷರಾಶಿಯವರಿಗೆ ಈಶ್ವರಾರಾಧನೆಯನ್ನು ಮಾಡ್ಕೊಳ್ಳಿ. ವೈರಾಗ್ಯ ಆಳುವಂಥದ್ದುಂಟು. ಅದರ ಜೊತೆಯಲ್ಲಿ ಪ್ರತಿ ತಿಂಗಳು ಸಹಿತವಾಗಿ ನಿಮ್ಮ ನಕ್ಷತ್ರಕ್ಕೂ ಅಥವಾ ಸೋಮವಾರ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವ ಪೂಜೆಯನ್ನು ಅಥವಾ ರುದ್ರಾಭಿಷೇಕವನ್ನು ಕೊಟ್ಟು ದೇವತಾ ಅನುಗ್ರಹತೆಯನ್ನು ಪಡೆದರೆ ಶನಿ ಮಹಾತ್ಮನಿಂದ ಅನುಗ್ರಹತೆ ಶುಭವಾಗಲಿ. ಇನ್ನು ಎರಡನೆಯ ರಾಶಿ ವೃಷಭ ರಾಶಿ. ನೋಡಿ, ರಾಶ್ಯಾಧಿಪತಿಗಳಂಥವನು ಶುಕ್ರ.
ಜನ್ಮದಲ್ಲೇ ಇದ್ದಾನೆ. ಇಷ್ಟಪ್ರಾಪ್ತಿ ಹೇಳುವಂಥ ಸ್ವಕ್ಷೇತ್ರದಲ್ಲಿರುವಂಥ ಯಾವುದೇ ವ್ಯಕ್ತಿಗಾಗಿರಲಿ, ಸ್ವಕ್ಷೇತ್ರದಲ್ಲಿರುವಂಥ ಗ್ರಹಗಳಿಗಾಗಿರಲಿ ಬಲಗಳು ಜಾಸ್ತಿ ಹೇಳುವ. ವೃಷಭ ರಾಶಿಯಲ್ಲಿ ಇರುವಂತಹ ಶುಕ್ರನಿಂದಾಗಿ ಸ್ವಕ್ಷೇತ್ರ ಇರುವಂಥದ್ದು ಅವನಿಗೆ ವೃಷಭ ಮತ್ತು ತುಲಾಳುವಂಥದ್ದು ಸ್ವಕ್ಷೇತ್ರಗಳು. ಆ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗೆ ಅಥವಾ ಆ ಕ್ಷೇತ್ರದಲ್ಲಿರುವಂಥ ಗ್ರಹಗಳಿಗೆ ಏನನ್ನು ಬೇಕಾದರೂ ಕೇಳುವಂಥದ್ದು, ಏನು ಬೇಕಾದರೂ ಕೊಡುವಂಥದ್ದು, ಅದನ್ನು ಆ ಯೋಗ್ಯತೆ ಅಧಿಕಾರಗಳು ಅದಕ್ಕೋಸ್ಕರವಾಗಿ ಆ ಒಂದು ವೃಷಭ ರಾಶಿಯವರಿಗೆ ಇಷ್ಟಪ್ರಾಪ್ತಿ, ಏನನ್ನು ನೀವು ಇಷ್ಟ ಮಾಡಿದ್ದೀರ, ಏನನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿದೆ ಅದನ್ನು ಸಿದ್ಧಿಸುವಂಥ ಯೋಗ ಇವತ್ತಿನ ದಿವಸ. ಏಕಾದಶದಲ್ಲಿ ಲಾಭಸ್ಥಾನದಲ್ಲಿ ಶನಿ ಮತ್ತು 11ನೇ ಮನೆಯಲ್ಲಿ ಶನಿ ಹೇಳುವಂಥದ್ದು ಫಲವನ್ನು ಕೊಡುವಂಥದ್ದೇ. ಶನಿ ಮಹಾತ್ಮ ಒಳ್ಳೆಯ ಸ್ಥಾನ ಅಂತಂದರೆ ಏಕಾದಶ ಫಲ ಆಳುವಂಥದ್ದು. ಅಂಥ ಒಂದು ಸ್ಥಾನದಲ್ಲಿರುವಂಥದ್ದಕ್ಕೆ ವೃಷಭ ರಾಶಿಯವರು ಹೆಚ್ಚಿನದಾಗಿ ಆರೋಗ್ಯದಲ್ಲೂ ಶೃಂಗಾರದಲ್ಲೂ ಅದೇ ರೀತಿಯಾಗಿ ಸಂಪತ್ತಿನಲ್ಲೂ ಇವೆಲ್ಲವೂ ಸಹಿತವಾಗಿ ಶುಕ್ರನ ಅವಲಂಬಿಸಿರುವಂಥದ್ದು. ಅದಕ್ಕಾಗಿ ಇವತ್ತು ಬಂಗಾರದ ಆಭರಣಗಳನ್ನು ವ್ಯಾಪಾರ ಮಾಡುವಂಥವ್ರು ಅಥವಾ ಆ ವೃಷಭ ರಾಶಿಯವರು ಬಂಗಾರವನ್ನು ಖರೀದಿ ಮಾಡುವಂಥದ್ದು ಇಷ್ಟ ಸಿದ್ಧಿ, ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾಡಿ ಆ ದುರ್ಗಾರಾಧನೆಯನ್ನು ಮಾಡಿಕೊಂಡು ಇವತ್ತು ಯಾವುದೇ ಕೆಲಸಕ್ಕೆ ನೀವು ಹೋದರೂ ಇವತ್ತು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರವಾಗಿ ಆ ದುರ್ಗತಿನಾಶಿನಿ ತಾಯಿ ಜಗನ್ಮಾತೆ ಆರಾಧನೆಯನ್ನು ಮಾಡಿ ಶುಭವಾಗಲಿ. 3ನೇ ರಾಶಿ ಮಿಥುನ ರಾಶಿ. ರಾಷ್ಟ್ರಾಧಿಪತಿ ಹೇಳುವಂಥ ಬುಧ ಜನ್ಮದಲ್ಲಿ ಗುರುಸ್ಥಿತ. ನೋಡಿ, ಜನ್ಮದಲ್ಲಿ ಯಾವತ್ತೂ ಸ್ಥಿತವಾಗಿ ಗುರುವಾಗಿರಲಿ ರವಿ ಆಗಿರಲಿ ಸ್ಥಿತವಾಗಿದ್ದರೆ ಏನಾಗುತ್ತೆ ಕೇಳಿದ್ರೆ ದೇಹಾಯಾಸ. ರವಿ ಅಂತಂದರೆ ಉಷ್ಣ, ರವಿ ಅಂತಂದರೆ ಉಂಟಲ್ವಾ ಹೆಚ್ಚಿನದಾಗಿ ಬಿಸಿ. ಜನ್ಮರಾಶಿಯಲ್ಲಿದ್ದಾಗ ಏನಾಗುತ್ತೆ ಕೇಳಿದ್ರೆ ದೇಹದಲ್ಲಿ ಉಷ್ಣ ವಿಕಾರ ಅಂತ ಹೇಳುವಂಥದ್ದು, ಉಷ್ಣದ ಸಂಬಂಧಪಟ್ಟಿರುವಂಥ ತೊಂದರೆಗಳು, ಆಯಾಸಗಳು ಇವೆಲ್ಲ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಉಂಟು. ಆರೋಗ್ಯ ನಷ್ಟ, ಅದರಿಂದಾಗ ಆರೋಗ್ಯ ನಷ್ಟ ಆಗುವಂಥ ಗುರು ಆರೋಗ್ಯ ನಷ್ಟವನ್ನು ಕೊಟ್ಟರೆ ರವಿ ಆಯಾಸವನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಈ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಇವತ್ತು ಗುರು ರವಿ ಇರುವಂಥದ್ರಿಂದಾಗಿ ಆರೋಗ್ಯ ನಷ್ಟ ಆಗುವಂಥ. ಆದರೆ ಕರ್ಮದಲ್ಲಿ ಶನಿ, ಕರ್ಮದಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಶ್ರುತಿ ಜೀವನಂ ಭೂಷಣಂ ವಸ್ತ್ರಮದೇ ದಶಮತ್ ಸುದ್ದಿ. ಕರ್ಮಸ್ಥಾನ ಅಂತಂದರೆ ಉದ್ಯೋಗ ಸ್ಥಾನ ಹೇಳಿದ್ದಾರೆ. ಆ ಉದ್ಯೋಗ ಸ್ಥಾನದಲ್ಲೂ ತೊಂದರೆಗಳು ಬರುವಂಥದ್ದುಂಟು, ಕಲಹಗಳು ಬರುವಂಥದ್ದಿದೆ. ಆ ಕರ್ಮಭಾವದಲ್ಲಿ ಗುರುವಿನ ಮನೆಯಲ್ಲಿ ಶನಿ ಸ್ಥಿತವಾಗಿರುವಂಥ ಕಾರಣದಿಂದಾಗಿ ನಿಮ್ಮ ಮೇಲಾಧಿಕಾರಿಗಳಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದೀರಾ, ಏನೋವನ್ನು ಮಾಡ್ತಾ ಇದ್ದೀರಾ, ಅಥವಾ ನಮ್ಮ ಮನೆಗೆ ಬಂದಿರುವಂಥ ನಮ್ಮ ಕೆಲಸಗಾರರೇ ನಮಗೆ ಏನೋ ಒಂದು ಮಾತಿನಲ್ಲಿ ತೊಂದರೆಯನ್ನು ಕೊಡುವಂಥದ್ದು, ಅದರಿಂದಾಗಿ ನಮಗೆ ಮನಸ್ಸಿಗೆ ಕಳವಳ ಆಗುವಂಥ ಈ ರೀತಿಯಂಥ ಎಲ್ಲ ವಿಚಾರಗಳು ಆ ಒಂದು ಮಿಥುನ ರಾಶಿಗೆ ಬರುವಂಥ ಸಾಧ್ಯತೆ ಇದೆ. ರಾಜಭಯ ಅದೇ ರಾಜಭಯ ಅಂತಂದರೆ ಮೇಲಾಧಿಕಾರಿಗಳಂತ ಹೇಳ್ತೀವಿ. ಈಗ ರಾಜರು ಹೇಳುವಂಥದ್ದು ಬಾಕಿ ಯಾವುದೇ ರಾಜ ಆಡಳಿತ ಹೇಳುವಂಥದ್ದಿಲ್ಲ, ಅಧಿಕಾರಿಗಳಿಂದ ಅಧಿಕಾರ ವರ್ಗದಿಂದ ಭಯಗಳು ಬರುವಂಥ ಸಾಧ್ಯತೆ. ಷಷ್ಠಮ ಚಂದ್ರ, ಆದರೆ ಮನೋಕಾರಕನಾಗಿರುವಂಥ ಚಂದ್ರ 6ನೇ ಮನೆಯಲ್ಲಿ ರಿಪುಸ್ಥಾನದಲ್ಲಿ ಶತ್ರುಸ್ಥಾನದಲ್ಲಿ ಸ್ಥಿತವಾಗಿದ್ದರೆ ಶತ್ರು ನಾಶ. ಶನಿಯಾಗಿರಲಿ ಚಂದ್ರನಾಗಿರಲಿ 6ನೇ ಮನೆಯಲ್ಲಿ ಸ್ಥಿತವಾಗಿದ್ದರೆ ಜ್ಯೋತಿಷ್ಯ ಪ್ರಕಾರವಾಗಿ ಹೇಳಿರುವಂಥದ್ದು ಆ ಒಂದು ಶತ್ರು ನಾಶ. ಯಾವುದೇ ಇದ್ದರೂ ನಿಮಗೆ ಜಯ ಆಗತ್ತೆ, ಆದರೆ ಧೈರ್ಯ ಹೇಳುವಂಥದ್ದು ಬೇಕು. ಜನ್ಮರಾಶಿಯಲ್ಲಿರುವಂಥ ಗುರುವಿಂದಾಗಿ, ಜನ್ಮರಾಶಿರುವಂಥ ರವಿಯಿಂದಾಗಿ ಎರಡಿರುವಂಥ ಯಾವುದು ರವಿ ಹೇಳುವಂಥವನು ಪ್ರಧಾನ ಗ್ರಹ, ಗುರು ಹೇಳುವಂಥ ಪ್ರಧಾನ ಗ್ರಹ ಇಬ್ಬರೂ ಸಹಿತವಾಗಿ ಮಿಥುನ ರಾಶಿಯಲ್ಲಿದ್ದಂಥ ಕಾರಣದಿಂದಾಗಿ ದೇಹಾಯಾಸ ಉಷ್ಣ. ಯಾವುದೇ ಒಂದು ನೀವು ಆ ಕಾರ್ಯದಲ್ಲಿ ಯಶಸ್ಸನ್ನು ಮಾಡಿದ್ರು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇಡುವಂಥದ್ದು ಮಿಥುನರಾಶಿಯವರಿಗೆ ಬೇಕು. ಅದಕ್ಕೆ ಸರ್ವೇಶ್ವರನ ಆರಾಧನೆ, ಈಶ್ವರ ಆರಾಧನೆಯನ್ನು ಮಾಡುವಂಥ ಒಂದು ವಿಚಾರವನ್ನು ಮಾಡಿಕೊಂಡ್ರೆ ಇವತ್ತಿನ ದಿವಸ ಶುಭವಾಗತ್ತೆ. ಮುಂದಿನ ರಾಶಿಯನ್ನು ನಾವು ಅವಲೋಕನ ಮಾಡಿದ್ರೆ ಕರ್ಕಾಟಕ ರಾಶಿ. ರಾಷ್ಟ್ರಾಧಿಪತಿ ಚಂದ್ರನಾಗಿದ್ದರೂ ಜನ್ಮಸ್ಥಿತನಾಗಿ ಬುಧ. ಬುಧ ಮತ್ತು ಚಂದ್ರ ಅಂತಂದರೆ ಏನು ಹೇಳ್ತೇವೆ, ತಂದೆ ಮಕ್ಕಳಿದ್ದ ಹಾಗೆ ಹೇಳುವಂಥದ್ದು. ಅದಕ್ಕೋಸ್ಕರ ಆ ಒಂದು ಬುಧ ಹೇಳುವಂಥ ಅದರಿಂದಾಗಿ ಏನಾಗುತ್ತೆ ವಿತ್ತನಾಶ. ವಿತ್ತಂ ನೇತ್ರಂ ವಾ ಕುಟುಂಬ, ಅದು ದ್ವಿತೀಯ ಸ್ಥಾನ. ಆದರೂ ಜನ್ಮರಾಶಿಯಲ್ಲಿ ಬುಧ ಸ್ಥಿತವಾಗಿದ್ದರೆ ಹಣ ಸಂಪಾದನೆ ಮಾಡಿದ್ರೂ ಸಹಿತ ಯಾವುದಕ್ಕಾದ್ರೂ ಒಂದು ಸುಮ್ಮನೆ ಒಂದು ವ್ಯರ್ಥ ಆಗುವಂಥ ಒಂದು ಸಾಧ್ಯತೆ ಇವತ್ತಿನ ದಿವಸ ಉಂಟು. ವ್ಯಯದಲ್ಲಿ ಗುರು ಭಾಗ್ಯಾಧಿಪತಿ ಆಗಿರುವಂಥ ಬುಧನ ಮನೆಯಲ್ಲಿ ಆ ಒಂದು ಗುರು ಸ್ಥಿತವಾಗಿ ಅದರ ಜೊತೆಯಲ್ಲಿ ರವಿ ಬೇರೆ ಇದ್ದಾನೆ. ವೈರಾಗ್ಯ, ಆಲಸ್ಯ ಇವೆಲ್ಲ ಬರುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗಿದೆ. ಪ್ರವಾಸ, ಎಲ್ಲರೂ ಹೋಗಿಬಿಡುವ, ಯಾವ ಉದ್ಯೋಗವೂ ಬೇಡ, ಯಾವ ವಿಚಾರವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ದೇವಸ್ಥಾನ ಹೋಗುವ, ಪವಿತ್ರ ಕ್ಷೇತ್ರಗಳಿಗೆ. ಗುರು ವ್ಯಯದಲ್ಲಿದ್ದರೆ ವೈರಾಗ್ಯಕಾರಕ, ಒಳ್ಳೆಯದಾಗಿ ಮಾಡ್ತಾನಂತೆ, ದೇವತಾ ಆರಾಧನೆ ಮಾಡುವಂಥದ್ದು ವಿಚಾರ ಆಗಿ ಈ ರೀತಿಯಾಗಿ ಕೆಟ್ಟ ರೀತಿಯಾಗಿರುವಂಥದ್ದಲ್ಲ. ಆದರೆ ಇವತ್ತಿನ ದಿವಸ ಸ್ವಲ್ಪ ರೀತಿಯಾದಂಥ ವೈರಾಗ್ಯಕಾರಕಗಳು ಅಂಥದ್ದು ಬರುತ್ತೆ. ಆದರೆ ದ್ವಿತೀಯದಲ್ಲಿ ಕುಜಕೇತು, ವಿತ್ತನಾಶ, ಕಲಹ. ನೋಡಿ, ಕುಜ ಅಂತಂದರೆ ಧೈರ್ಯಕಾರಕ ಅಂಥದ್ದು ನಿಮಗೆ ಕರ್ಮಸ್ಥಾನಾಧಿಪತಿ ಆಗಿದ್ದರೂ ಸಹಿತವಾಗಿ ಅವನು ವಿತ್ತಂ ನೇತ್ರಂ ವಾಕುಟುಂಬಂ ಸತ್ವಂ ಸೌಭಾಗ್ಯಮೇವ ಹೇಳುವಂಥದ್ದು ಆ ಒಂದು ದ್ವಿತೀಯ ಸ್ಥಾನದಲ್ಲಿ ಸ್ಥಿತವಾದಂಥ ಕಾರಣದಿಂದಾಗಿ ಕರ್ಕಾಟಕ ರಾಶಿಗೆ ವಿತ್ತನಾಶ ಮತ್ತು ಕಲಹ ಬೇಕಾಗಿರುವಂಥದ್ದು. ವಿಷ್ಣುವಿನ ಆರಾಧನೆಯನ್ನು ಮಾಡಿಬಿಡಿ.
ವಿಷ್ಣುವಿನ ಆರಾಧನೆ ಹೇಳುವಂಥ ಮಾಡಿದರೆ ಇವತ್ತಿನ ದಿವಸ ಬರುವಂಥ ಎಲ್ಲ ರೀತಿಯಾದಂಥ ವಿಚಾರಗಳಿಂದ ವಿಷ್ಣುವೇ ನಮ್ಮ ಯಾವುದೇ ಇದ್ದರೂ ಬರೀ ಹರಿ ನಾಮವನ್ನು ಸ್ಮರಣೆಯನ್ನು ಮಾಡಿದರೆ ಸಾಕು ನಿಮಗಿರುವಂಥ ಎಲ್ಲ ರೀತಿಯ ತೊಂದರೆ ಇದಾಗುತ್ತೆ. ಕರ್ಕಾಟಕ ರಾಶಿಗೆ ಇವತ್ತಿನ ದಿವಸ ಶುಭವಾಗಲಿ. ಮುಂದಿನ ರಾಶಿ ನಾವು ತಗೊಂಡ್ರೆ ಸಿಂಹರಾಶಿ. ರಾಶಿಯಾಧಿಪತಿ ಹೇಳುವಂಥವನು ರವಿ. ಜನ್ಮದಲ್ಲಿ ಕುಜಕೇತು, ಮನೋಭಯ. ಜನ್ಮದಲ್ಲಿ ಕುಜ ಇದ್ದರೂ ಧೈರ್ಯ ಹೇಳುವಂಥ ಬರ್ತಾ, ಆದರೆ ರವಿಗಿಂತ ದೊಡ್ಡ ಗ್ರಹ ಯಾವುದಿಲ್ಲಲ್ಲ. ರವಿ ಹೇಳುವಂಥವನು ಪ್ರಧಾನವಾಗಿ ಎಲ್ಲ ಸೌರಮಂಡಲದಲ್ಲಿ ಪ್ರಧಾನ ಇರುವಂಥ ಗ್ರಹ. ಅವನ ಸುತ್ತೆಲ್ಲ ಗ್ರಹಗಳು ಸಹಿತವಾಗಿ ಸಂಚಾರವನ್ನು ಮಾಡ್ತಿದೆ. ಅದಕ್ಕೋಸ್ಕರವಾಗಿ ಆ ಒಂದು ರವಿಯ ಮನೆಯಲ್ಲಿ ಕುಜ ಇದ್ದ ಕಾರಣ ಇವರಿಗೂ ಉಷ್ಣ ಭಯ, ದೇಹದಲ್ಲಿ ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು ಆಗುವಂಥ ಸಾಧ್ಯತೆಗಳಿದೆ. ಮನೋಭಯ, ಹೆದರಿಕೆ. ಕೇತು ಹೇಳುವಂಥದ್ದು ಇದ್ದಿದ್ದು ಸಿಂಹದವರಿಗೆ ಜನ್ಮದಲ್ಲಿ ಕೇತು, ಯಾವತ್ತು ರಾಹುಕೇತುಗಳು ಜನ್ಮದಲ್ಲಿದ್ದಾರೆ ಅವೆಲ್ಲ ಏನು ಕೇಳಿದ್ರೆ ನಮಗೆ ಕೆಟ್ಟ ಕನಸನ್ನು ಕೊಡುವಂಥದ್ದು. ನಿದ್ರೆಯಲ್ಲಿ ಉಂಟಲ್ವ ಮನೋಭಯ ಅಂತಂದರೆ ಮನುಷ್ಯನಿಗಾಗುವಂಥ ಮನಸ್ಸಿನಲ್ಲಿ ಭಯ ಆಗುವಂಥದ್ದು. ಅದು ಯಾವಾಗ ನಿದ್ರಾವಸ್ಥೆಯಲ್ಲಿ ಮನಸ್ಸಿಗೆ ಭಯ ಆಳುವಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಬುದ್ಧಿ ಭಯ ಬೇರೆ, ಮನಸ್ಸು ಭಯ ಬೇರೆ, ಆತ್ಮಕ್ಕೆ ಭಯ ಹೇಳುವಂಥದ್ದಿಲ್ಲ. ಆತ್ಮ ಹೇಳುವಂಥದ್ದು ಆ ಪರಮಾತ್ಮನ ಒಂದು ಅಂಶ. ಆ ಕಾರಣದಿಂದಾಗಿ ಮನೋಭಯ ಅಂತಂದರೆ ನಾವು ಸುಪ್ತಾವಸ್ಥೆಯಲ್ಲಿರುವಂಥ ಸಂದರ್ಭದಲ್ಲಿ, ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ಸಂದರ್ಭಗಳಲ್ಲಿ ಈ ದುಸ್ವಪ್ನಗಳು ಬೀರುವಂಥ ಏನೋ ಕೆಟ್ಟ ಕನಸುಗಳು, ಏನೋ ಇದಾಗುವಂಥದ್ದು, ನಿದ್ರಾಭಂಗ ಆಗುವಂಥದ್ದು ಆ ಜನ್ಮದಲ್ಲಿರುವಂಥ ಕೇತುವಿನಿಂದಾಗಿ ಸಿಂಹದವರಿಗುಂಟು. ಅದರ ಜೊತೆಯಲ್ಲಿ ಅಷ್ಟಮಸ್ಥೆ ಯಥಾಕೇಟು ವಾತ ರೋಗಾದಿ ಪೀಡಿತ ಅಷ್ಟಮ ಶನಿ ನಡೀತಾ ಇದೆ ನಿಮಗೆ ಇರುವಂಥದ್ದು. ರವಿ ರಾಶಿಯಾಧಿಪತಿ ಆದರೂ ಅಷ್ಟಮ ಸ್ಥಾನದಲ್ಲಿ ಮಗನಾದಂಥ ಶನಿ ಹೇಳುವಂಥವನು ಆ ಒಂದು ಮೀನ ರಾಶಿಯಲ್ಲಿರುವಂಥ ಕಾರಣದಿಂದ ವಾತ ಸಂಬಂಧಪಟ್ಟಿರುವಂಥ ತೊಂದರೆಗಳು, ನರ ಸಂಬಂಧಪಟ್ಟಿರುವಂಥ ತೊಂದರೆಗಳು ಇವೆಲ್ಲ ಬರುವಂಥದ್ದು ಸಿಂಹರಾಶಿಯವರಿಗುಂಟು. ಅದಕ್ಕೆ ಬೇಕಾಗಿರುವಂಥದ್ದು ಪ್ರಮುಖವಾಗಿ ಈಶ್ವರ ಆರಾಧನೆ. ಸಿಂಹರಾಶಿ ಯಾವತ್ತೂ ರವಿಯ ಅನುಗ್ರಹತೆ ಬೇಕು ಅಂತಂದರೆ ಈಶ್ವರ ಆರಾಧನೆಯೇ ಮಾಡಬೇಕು ಅಂಥದ್ದು. ಪ್ರಶ್ನಾಚಿಂತನೆಯನ್ನು ನಾವು ಶೈವ ಸಂಬಂಧಪಟ್ಟಿರ್ತಕ್ಕಂಥ ಚಿಂತನೆ ಮಾಡುವಂಥದ್ದು ರವಿಯನ್ನು ಅವಲಂಬಿಸಿ. ಅದಕ್ಕೋಸ್ಕರವಾಗಿ ಆ ಈಶ್ವರನ ಆರಾಧನೆ ಮಾಡುವಂಥದ್ದನ್ನು ಮಾಡಿಕೊಳ್ಳಿ. ಇವತ್ತು ನಿಮಿಷ ಶುಭವಾಗಲಿ. ಮುಂದಿನ ರಾಶಿಯನ್ನು ನೋಡೋಣ, ಕನ್ಯಾ ರಾಶಿ. ದ್ವಿತೀಯದಲ್ಲಿ ಮಾಂದಿ ಯಾವ ಭಾಗದಲ್ಲಿದ್ದರೂ ಸಹಿತವಾಗಿ ಅಲ್ಲಿ ಒಂದು ರೀತಿಯಾದ ವಿಕಾರತೆಗಳು, ತೊಂದರೆಗಳು, ಸ್ಥಿರತೆ ಹೇಳುವಂಥದ್ದಿಲ್ಲ, ಚರತೆಗಳು ಇದಷ್ಟು ಚರ ಹೇಳುವಂಥದ್ದು ಸ್ಥಿರ ಅಲ್ಲ. ಯಾವತ್ತು ಮನಸ್ಸಾಗಿರಲಿ, ಧನವಾಗಿರಲಿ. ದ್ವಿತೀಯ ಸ್ಥಾನ ವಿತ್ತಮ್ ನೇತ್ರಂ ಹೇಳಿದರಾಗಿ ವಾಕ್ ಕುಟುಂಬಂ. ಮಾತಿನಲ್ಲಿ ಇವತ್ತು ಜಾಗ್ರತೆ ಬೇಕು. ಮಾತಿನಿಂದಾಗಿ ಬರುವಂಥ ಜಗಳಗಳಿದೆ. ಹಣ ಹೇಳುವಂಥದ್ದು ಯಾರಿಗೂ ಯಾವುದೋ ವಿಚಾರಕ್ಕೆ ನಾವು ಮೋಸ ಹೋಗುವಂಥ ಸಾಧ್ಯತೆಗಳಿದೆ ದ್ವಿತೀಯ ಮಾಂದಿಯಿಂದಾಗಿ. ಧನನಾಶ ಆಳುವಂಥದ್ದು. ಸಪ್ತಮದಲ್ಲಿ ಶನಿ ನೋಡಿ, ಸಪ್ತಮ ಸ್ಥಾನ ಆಳ್ತಕ್ಕಂಥದ್ದು ಅವ ಕಳತ್ರ ಭಾವ ಆಳುವಂಥದ್ದು ಹೇಳಿದ್ದೀರಿ. ಹೆಂಡತಿ ಗಂಡ ಸಂಸಾರ, ಗಂಡ ಹೆಂಡಿಯರ ಮಧ್ಯದಲ್ಲಿ ಸಪ್ತಮದಲ್ಲಿ ಒಂದು ಶನಿ ಇರುವಂಥ ಕಾರಣದಿಂದಾಗಿ ಅಲ್ಲೂ ಸಹಿತವಾಗಿ ವೈವನಸ್ಯತೆ ಬರುವಂಥ ಸಾಧ್ಯತೆಗಳಿದೆ. ತೃತೀಯ ಚಂದ್ರ, ತೃತೀಯದಲ್ಲಿ ಮೂರನೇ ಭಾವದಲ್ಲಿ ಭ್ರಾತೃಸ್ಥಾನದಲ್ಲಿ ಆ ಒಂದು ಚಂದ್ರ ಇದ್ದಂಥ ಕಾರಣಕ್ಕಾಗಿ ಮನೋಕಾರಕ, ಇಷ್ಟಸಿದ್ಧಿ. ಅದರ ಜೊತೆಯಲ್ಲಿ ಅಣ್ಣ ತಮ್ಮರಲ್ಲಿ ಏನೋ ಸಾಮರಸ್ಯತೆ, ಹೊಂದಾಣಿಕೆ. ಮುಂಚೆ ಏನೋ ಅಣ್ಣ ತಮ್ಮನಲ್ಲಿ ಏನೋ ತೊಂದರೆಗಳಿತ್ತು, ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂಥ ಗೊಂದಲ ಇತ್ತು. ಇವತ್ತಿನ ದಿವಸ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಇಬ್ಬರು ಅನ್ಯೋನ್ಯತೆಯಿಂದ ಸೋದರತ್ವವನ್ನು ಮುಂದುವರಿಸಲಿಕ್ಕಿರ್ತಕ್ಕಂಥ ಒಳ್ಳೆಯ ದಿವಸ ಹೇಳುವಂಥದ್ದು ಹೇಳ್ಬೋದು ಇವತ್ತಿನ ದಿವಸ. ಮತ್ತು ಸಪ್ತಮ ಶನಿಯ ಜೊತೆಯಲ್ಲಿ ಸಂಸಾರ ಕಲ ಷಷ್ಠಮ ಆಳ್ತಕ್ಕಂಥದ್ರೊಳಗೆ ರಾಹು, ಶತ್ರುನಾಶ. 6ನೇ ಮನೆಯಲ್ಲಿ ರಾಹು ಇದ್ದರೆ, ಶನಿ ಇದ್ದರೆ, ಚಂದ್ರ ಇದ್ದರೆ ಎಲ್ಲ ಶತ್ರುನಾಶ ಅನ್ನುವಂಥ ಜ್ಯೋತಿಷ್ಯ ಹೇಳಿದೆ. ಅದಕ್ಕೋಸ್ಕರವಾಗಿ ಇವತ್ತು ಬೇಕಾಯಿದ್ದು ಲಕ್ಷ್ಮೀ ನರಸಿಂಹನ ಆರಾಧನೆ. ಲಕ್ಷ್ಮಿ ಧನಕಾರಕಳಾದರೂ ನರಸಿಂಹ ಅನ್ನತಕ್ಕಂಥ ಪ್ರಹ್ಲಾದನ ರಕ್ಷಣೆಗೋಸ್ಕರವಾಗಿ ಹಿರಣ್ಯಕಶಿಪಿನ ಒಂದು ಹೊಟ್ಟೆಯನ್ನು ಕರುಳನ್ನು ತೆಗೆದಂಥ ಒಂದು ಸಂವರಿಸಿದಂಥ ಒಂದು ಆಕೃತಿ, ಒಂದು ಏನು ಹೇಳ್ತೇವೆ ಅದಕ್ಕೆ ಪ್ರಮುಖವಾಗಿ ಒಂದು ಅವತಾರ ಹೇಳುವಂಥದ್ದು, ನರಸಿಂಹಾವತಾರ ಹೇಳುವಂಥ. ಅದಕ್ಕೋಸ್ಕರವಾಗಿ ಉಗ್ರತೆಯ ಜೊತೆಯಲ್ಲಿ ಆ ಒಂದು ತಾಳ್ಮೆ ಹೇಳುವಂಥದ್ದು, ಲಕ್ಷ್ಮಿ ಹೇಳುವಂಥದ್ದು ಎರಡೂ ಬೇಕು ಕನ್ಯಾ ರಾಶಿಯವರಿಗೆ. ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ ದಿನ ಶುಭ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ರಾಶಿಯನ್ನು ಅವಲೋಕನ ಮಾಡಿದ್ರೆ ತುಲಾರಾಶಿ. ಜನ್ಮದಲ್ಲಿ ಮಾಂದಿ, ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ಥೆ. ನಮ್ಮ ತನುಭಾವ ಅಂತ ಹೇಳ್ತೇವೆ. ಜನ್ಮ ರಾಶಿ ಹೇಳುವಂಥದ್ದು ನಾವು ಯಾವುದೇ ವಿಭಾಗ ನೋಡಬೇಕಿದ್ರೆ ನಮ್ಮ ಜನ್ಮ ಲಗ್ನ ಆಗಿರಲಿ, ಜನ್ಮ ರಾಶಿ ನಾವು ತನುಭಾವ ಆಳುವಂಥದ್ದು ಅವಲೋಕನ ಮಾಡಿದ್ರೆ. ತನು ಅಂತಂದರೆ ದೇಹ ಅಂತ ಹೇಳ್ತೇವೆ. ರೋಗಿ ಕ್ಷತಾಂಗೋ, ಅಂಗಗಳಲ್ಲಿ ತೊಂದರೆಗಳು ಬರುವಂಥದ್ದು, ಏನೋ ಒಂದು ಏಟಾಗುವಂಥದ್ದು, ಆರೋಗ್ಯದಲ್ಲಿ ಏನೋ ತೊಂದರೆ ಆಗುವಂಥದ್ದು, ಈ ರೀತಿ ಆಗಿರುವಂಥದ್ದು ತುಲಾರಾಶಿಯವರಿಗುಂಟು. ರೋಗ ಬಾಧೆ, ಮತ್ತು ರೋಗ ಅಂತಂದ್ರೆ ಅದೇ ಆಯ್ತಲ್ವ, ದೇಹದಲ್ಲಿ ಅನಾರೋಗ್ಯತೆ ಬಂದರೆ ರೋಗವೇ ಅದು, ಅದಕ್ಕಿರುವಂಥದ್ದು. ದ್ವಿತೀಯದಲ್ಲಿ ಚಂದ್ರ, ದ್ರವ್ಯನಾಶ. ದ್ರವ್ಯನಾಶ ಅಂತಂದರೆ ಹಣನಾಶ, ದ್ರವ್ಯನಾಶ ಎರಡೂ ಒಂದೇ ಹೇಳುವಂಥದ್ದು. ದ್ರವ್ಯನಾಶ ಅಂತಂದರೆ ಈ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಏನೋ ಹಾಳಾಗಿದೆ, ಆವಾಗ
ಅದನ್ನು ಸರಿಯನ್ನು ಮಾಡಬೇಕಿದ್ರೆ ನಮ್ಮ ಹಣವನ್ನು ವ್ಯಯ ಮಾಡಲೇಬೇಕು. ಧನವಿನಾಶ ದ್ರವ್ಯನಾಶ ಎರಡಕ್ಕೂ ಅಲ್ಲಿ ಒಂದೊಂದು ಸಂಬಂಧ ಹೇಳುವಂಥದ್ದಿದೆ, ದ್ರವ್ಯನಾಶ. ಆದರೆ ಷಷ್ಠಮದಲ್ಲಿ ಶನಿ ಇರುವಂಥದ್ದು, 6ನೇ ಮನೆಯಲ್ಲಿ ಶನಿ ಹೇಳ್ತಕ್ಕ ತುಲಾದವರಿಗಿದ್ದಾರೆ. ಮತ್ತು ನವಮದಲ್ಲಿ ಗುರುದೃಷ್ಟಿ ಹೇಳುವಂಥದ್ದುಂಟು. ಪಂಚಮ ದೃಷ್ಟಿಯಿಂದ ಗುರು ನಿಮ್ಮ ರಾಶಿಯನ್ನು ತುಲಾರಾಶಿಯವರನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಇದು ಒಳ್ಳೆಯದು. ಪುತ್ರ ಲಾಭ ಅಂತಂದರೆ ಮಕ್ಕಳಿಂದಾಗಿ ಒಳ್ಳೆಯದಾದಂಥ ಒಂದು ವಿಚಾರಗಳು ಬರುತ್ತೆ. ಇಲ್ಲ ಮಕ್ಕಳ ಸಂತಾನ ಬೇಕಾದಂಥ ಅಪೇಕ್ಷೆ ಪಟ್ಟಂಥ ವ್ಯಕ್ತಿಗಳಿಗೆ ಆ ದಿವಸ ಒಂದು ಒಳ್ಳೆಯ ರೀತಿಯಾದಂಥ ಶುಭ ಸೂಚನೆಯನ್ನು ಕೊಡ್ತಕ್ಕಂಥ ದಿನ ಅಂತ ಹೇಳ್ಬೋದು. ಷಷ್ಠಮದಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ಶತ್ರುನಾಶ, 6ನೇ ಮನೆಯಲ್ಲಿ ಅದು ಗುರುವಿನ ಮನೆಯಲ್ಲಿ ಶನಿ ಮೀನರಾಶಿಯಲ್ಲಿ ಸ್ಥಿತವಾದಂಥ ಕಾರಣಕ್ಕಾಗಿ ತುಲಾರಾಶಿಯವರಿಗೆ ಶತ್ರುನಾಶ ಆಳುವಂಥದ್ದುಂಟು. ಭಾಗ್ಯದಲ್ಲಿ ರವಿ ಗುರು, ಅದೇ ಸುತಪ್ರೀತಿ, ದುರ್ಗಾರಾಧನೆ ಮಾಡಿಕೊಳ್ಳಿ ಇವತ್ತಿನ ದಿವಸ. ಯಾಕೆ ಹೇಳಿದ್ರೆ ರಾಜ್ಯಾಧಿಪತಿ ಹೇಳುವಂಥವನು ಪ್ರಮುಖವಾಗಿ ಶುಕ್ರ. ಲಕ್ಷ್ಮಿಯ ನಾವು ತೆಗೆದುಕೊಳ್ಬೋದು, ಸರಸ್ವತಿಯನ್ನು ತೆಗೆದುಕೊಳ್ಬೋದು, ದುರ್ಗೆಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂರೂ ಒಂದು ತ್ರಿಗುಣಾತ್ಮಿಕೆಯ ಸ್ವರೂಪವಾಗಿರುವಂಥ ದುರ್ಗಾ ಪ್ರವೇಶನ ಮಾಡಿದ್ರೆ ಯಾವತ್ತೂ ಸಹಿತ ಎಲ್ಲವೂ ನಮಗೆ ಅನುಗ್ರಹವನ್ನು ಕೊಡುತ್ತೆ. ತುಲಾರಾಶಿಯವರು ದುರ್ಗಾರಾಯಣ ಮಾಡಿಕೊಂಡು ಇವತ್ತಿನ ದಿವಸ ಒಳ್ಳೆಯದಾದಂಥ ಶುಭ ದಿವಸ, ಶುಭವಾಗಲಿ. ಇನ್ನು ಮುಂದಿನ ರಾಶಿಯನ್ನು ನೋಡೋಣ, ವೃಶ್ಚಿಕ ರಾಶಿ. ಜನ್ಮದಲ್ಲಿ ಚಂದ್ರ, ಜನ್ಮರಾಶಿ ಸ್ಥಿತವಾಗಿ ಮನೋಕಾರಕ ಅಂತ ಹೇಳಿದ್ದಾರೆ. ಚಂದ್ರ ಆಳುವಂಥವನು ಸ್ಥಿರತೆ ಅಲ್ಲ, ನಿಜವಾಗಿ ಚಂಚಲತೆ ಹೇಳುವಂಥದ್ದು ಜಾಸ್ತಿ ಇರುತ್ತೆ. ಮನೋಭೋಗ ಪ್ರಾಪ್ತಿ, ಇವತ್ತೇನೇನೋ ನಮಗೆ ಇಷ್ಟ ಕಡತ್ತೆ, ಅದನ್ನು ಪಡೆಯಬೇಕು, ಅದನ್ನು ತಗೊಳ್ಬೇಕು, ಇದನ್ನು ತಿನ್ನಬೇಕು, ಏನೋ ಒಂದು ರೀತಿ ಅಂಥ ಆಲೋಚನೆಗಳು ಬಂತು. ಮನೋಭೋಗ ಇಷ್ಟ ಪ್ರಾಪ್ತಿ ಅದು. ಆ ದಿವಸ ಏನೋ ತಿನ್ನಬೇಕು ಅಥವಾ ಏನೋ ಆದರೂ ಜಾಗ್ರತೆ, ಅದರಿಂದಾಗಿ ಅವಘಡಗಳು ಅವಾಂತರ ಆಗುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿದೆ. ಯಾಕೆ ಕೇಳಿದ್ರೆ ಜೊತೆಯಲ್ಲಿ ಪಂಚಮದಲ್ಲಿ ಶನಿ, ಪಂಚಮಸ್ತೆ ಶನಿಶ್ಚೈವ ಅಂದ್ರೆ ಕಷ್ಟಪ್ರದಾಯಕ. ಪರೀಕ್ಷೆಯನ್ನು ಮಾಡಲಿಕ್ಕೆ ಉಂಟಲ್ವ, ಪೂರ್ವ ಪುಣ್ಯ ಸ್ಥಾನದಲ್ಲಿ 5ನೇ ಮನೆ ಗುರುವಿನ ಮನೆಯಲ್ಲಿ ಮೀನರಾಶಿಯಲ್ಲಿ ಶನಿ ಸ್ಥಿತವಾಗಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಜಾಗ್ರತೆ, ಸದಾ ಜಾಗೃತ. ಪಂಚಮಂ ಕಾರ್ಯಸಿದ್ಧಿ ಹೇಳುವಂಥದ್ದುಂಟು. ಆದರೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದರೆ ಪಂಚಮಸ್ತೆ ಶನಿಶ್ಚವ ಅಂದ್ರೆ ಕಷ್ಟಪ್ರದಾಯಕ ಆಳುವಂಥದ್ದುಂಟು. ನಮ್ಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಾಗಿರಲಿ ಎಲ್ಲ ಭಾಗಗಳಲ್ಲೂ ಬಂದಾಗ ನಮ್ಮನ್ನು ಏನು ಹೇಳ್ತೇವೆ, ಪರೀಕ್ಷೆಯಲ್ಲಿ ಕುಂಡಿಸ್ತಾನಂತೆ ಶನಿ ಮಹಾತ್ಮ ಹೇಳುವಂಥದ್ದು. ಎಕ್ಸಾಮ್ ಪರೀಕ್ಷೆ ಹೇಳುವಂಥದ್ದು. ಯಾವ ರೀತಿಯಾಗಿ ನಾವು ಮಾಡುವಂಥ ವ್ಯಕ್ತಿಗೆ ಹಣವನ್ನು ಕೊಟ್ಟು ನೋಡ್ತಾನೆ, ಅದು ಇಲ್ಲದಂತೆ ಇನ್ನೊಬ್ಬರಲ್ಲಿ ನಾವು ಬೇಡುವಂಥ ಪರಿಸ್ಥಿತಿಯನ್ನು ತಂದಿಡ್ತಾನೆ. ಶನಿ ಅಂತ ಹೇಳಿದ್ರೆ ಯಾವತ್ತೂ ನಾವು ಬಂಗಾರವನ್ನು ಹೊಳಪನ್ನು ನೋಡಬೇಕಿದ್ರೆ ಅದರ ಪ್ಯೂರಿಟಿ ಏನಿದೆ, ಅದರದ್ದು ಏನು ಹೇಳ್ತೇವೆ, ಅದರ ಶ್ರೇಷ್ಠತೆ ಗುಣಮಟ್ಟ ಎಷ್ಟಿದೆ ನೋಡಬೇಕಿದ್ರೆ ನಾವು ಬೆಂಕಿಯಲ್ಲಿ ಹಾಕಬೇಕು ಬಂಗಾರವನ್ನು. ಹಾಗೆ ಮನುಷ್ಯನಲ್ಲಿ ಯಾವ ರೀತಿಯಾದಂಥ ಶ್ರದ್ಧೆ ಉಂಟು, ಧರ್ಮ ಉಂಟು, ಅವನು ಯಾವ ರೀತಿಯಾದಂಥ ವ್ಯಕ್ತಿತ್ವ ಹೇಳುವಂಥದ್ದನ್ನು ಶನಿ ಕರ್ಮಕಾರಕನಾಗಿ ನಮ್ಮನ್ನು ಪರೀಕ್ಷೆಯನ್ನು ಮಾಡ್ತಾನಂತೆ. ಬಂಗಾರವನ್ನು ಬೆಂಕಿಲಿಟ್ಟ ರೀತಿಯಲ್ಲಿ ಕಷ್ಟ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥವನ್ನು ಪರೀಕ್ಷೆ ಮಾಡುವಂಥದ್ದು ಉಂಟು. ಅದಕ್ಕಾಗಿ ವೃಶ್ಚಿಕ ರಾಶಿಯವರು ಯಾವತ್ತೂ ಸಹಿತವಾಗಿ ಸದಾ ಜಾಗೃತಿ ಹೇಳುವಂಥದ್ದು ಬೇಕು. ಪಂಚಮಶನಿ ಹೇಳುವಂಥ ನಡೀತಾ ಇದೆ ಮಾರ್ಚ್ 26ರಿಂದಾಗಿಯೇ. ಪ್ರಮುಖವಾಗಿ ಆರೋಗ್ಯದಲ್ಲಿ ತೊಂದರೆ ಉಂಟು, ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ. ಕುಜನ ರಾಶಿತ್ವ ಇದ್ದಂಥ ಕಾರಣದಿಂದಾಗಿ ಆ ರಾಶಿಗೆ ಬೇಕಾದಂಥ ಕುಜನ ಅನುಗ್ರಹತೆ ಬೇಕು ಅಂತ ಅದನ್ನು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ವೃಶ್ಚಿಕ ರಾಶಿಯವರೇ ಶುಭ ದಿನ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ರಾಶಿಯನ್ನು ನೋಡೋಣ, ಧನುರ್ರಾಶಿ. ರಾಶ್ಯಾಧಿಪತಿನೇ ಗುರು, ಸಪ್ತಮ ಸ್ಥಾನದಲ್ಲಿ ಬುಧನ ಮನೆಯಲ್ಲಿ ರವಿಸಹಿತನಾಗಿ ಸ್ಥಿತವಾಗಿರುವಂಥದ್ದು ಸಂಬಂಧ. ಕಳತ್ರ ಸುಖ ನೋಡಿ ಎಷ್ಟು ವಿಪರೀತ ಇರುತ್ತೆ ಅನ್ನುವಂಥದ್ದು. ಅದೇ ಸಪ್ತಮದಲ್ಲಿ ಗುರು ಇದ್ದರೆ ಗಂಡ ಹೆಂಡರಲ್ಲಿ ಅನ್ಯೋನ್ಯತೆ ಹೇಳುವಂಥದ್ದು ಜ್ಯೋತಿಷ್ಯರು ಹೇಳಿದ್ದಾರೆ. ಇವತ್ತಿನ ದಿವಸ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರೇ ವ್ಯಕ್ತಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲೂ ಸಹಿತವಾಗಿ ಅನ್ಯೋನ್ಯತೆ, ಸರಸ ಸಂಭಾಷಣೆ, ಖುಷಿಯಾಗಿರುವಂಥದ್ದು, ಏನೋ ಹೊರಗಡೆ ಹೋಗಿ ಒಂದು ಪ್ರವಾಸವನ್ನು ಮಾಡುವಂಥದ್ದು, ಈ ರೀತಿಯಾದಂಥ ಒಳ್ಳೆಯ ವಿಚಾರಗಳು ನಡೆಯುವಂಥ ದಿವಸ ಇವತ್ತಿನ ದಿವಸ. ಕಳತ್ರ ಸುಖ. ತೃತೀಯ ರಾಹು, 3ನೇ ಮನೆಯಲ್ಲಿ ರಾಹು ಇದ್ದರೂ ಸೌಭಾಗ್ಯ ಅಂತ ಹೇಳಿದ್ದಾರೆ. 3ನೇ ಮನೆಯಲ್ಲಿ 6ನೇ ಮನೆಯಲ್ಲಿ ಇದೆಲ್ಲ ಪಾಪಗ್ರಹಗಳಿದ್ದರೂ ಸಹಿತವಾಗಿ ಒಳ್ಳೆಯದನ್ನು ಮಾಡುವಂಥದ್ದಿದೆ. ಪ್ರಮುಖ ಗುರುವಿನ ಗುಲಾಮನಾಗದ ತನಕ ದತ್ತಾತ್ರೇಯರ ತ್ರಿಮೂರ್ತಿಯ ರೂಪ ಆಗಿರುವಂಥ ದತ್ತಾತ್ರೇಯ, ಆವಾಗ ಹೇಳ ತ್ರಿಗುಣಾತ್ಮಿಕೆ ಅಥವಾ ದುರ್ಗೆ ಹಾಗೂ ಅದೇ ದತ್ತಾತ್ರೇಯರು ಆ ಬ್ರಹ್ಮನ, ವಿಷ್ಣುವಿನ, ರುದ್ರನ ರೂಪ ಇರುವಂಥದ್ದು. ದತ್ತಾತ್ರೇಯ ಆರಾಧನೆ ಮಾಡಿಕೊಳ್ಳಿ, ಬರುವಂಥ ಎಲ್ಲ ರೀತಿಯ ಗುರು ಅನುಗ್ರಹದ ಜೊತೆಯಲ್ಲಿ ನಮಗೆ ಗುರುವಿನ ಆರಾಧನೆ ಮಾಡುವಂಥದ್ರಿಂದಾಗಿ 1ಕ್ಕೆ 2 ಪಟ್ಟು ಇವತ್ತಿನ ದಿವಸ ಸಂತೋಷ ದಿನ ಅನ್ನುವಂಥದ್ದು ನಿಮಗಾಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ರಾಶಿ ನೋಡೋಣ, ಮಕರ ರಾಶಿ. ಏಕಾದಶದಲ್ಲಿ ಚಂದ್ರ, ಲಾಭಸ್ಥಾನ ಅಂತ ಹೇಳಿದ್ದಾರೆ ನೋಡಿ. 11ನೇ ಮನೆ ಅಂತಂದರೆ ಪಾಪಗ್ರಹಗಳೇ 11ನೇ ಮನೆಯಲ್ಲಿ ನಮಗೆ ಶುಭವನ್ನು ಕೊಡಬೇಕಿದ್ರೆ ಚಂದ್ರ ಮನೋಕಾರಕ, ಮಾತೃಕಾರಕ, ಶುಭಗ್ರಹ. ಅವನು 11ರೊಳಗಿದ್ರೆ ಒಳ್ಳೆಯದನ್ನು ಮಾಡದೇನೆ ಮಾಡೇ ಖಂಡಿತವಾಗಿ ಮಾಡ್ತಾನೆ. ಮಕರ ರಾಶಿಯವರಿಗೆ ಸಂತೋಷ. ದ್ವಿತೀಯ ರಾಹು,
ಒಬ್ಬನು ಒಳ್ಳೆಯದನ್ನು ಮಾಡಿದರೆ, ಒಂದು ಗ್ರಹವು ಒಳ್ಳೆಯದನ್ನು ಮಾಡಿದರೆ ಮತ್ತೊಂದು ಗ್ರಹ ಹೇಳುವಂಥದ್ದು ನಮಗೆ ತೊಂದರೆಯನ್ನು ಕೊಡುತ್ತೆ. ರಾಹು ದ್ವಿತೀಯ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿದ್ದಾನೆ. ದ್ವಿತೀಯ ಸ್ಥಾನ ಹೇಳುವಂಥದ್ದು ವಿತ್ತ, ನೇತ್ರ, ವಾಕ್, ಕುಟುಂಬ, ಸತ್ವ, ಸೌಭಾಗ್ಯ, ಇವೆಲ್ಲವ ಆ ವಿಚಾರಗಳಲ್ಲಿ ತೊಂದರೆ ಬರುವಂಥದ್ದು. ಫಸ್ಟ್ ನಮಗೆ ಬೇಕಾಗಿದ್ದು ವಿಷ ಪ್ರವೃತ್ತಿ ಅಂತಂದರೆ ನಾಲಿಗೆಯಿಂದ ವಿಷಯಗಳು ಬರುವಂಥದ್ದು. ವಾಕ್ಸ್ಥಾನಗಳಲ್ಲಿ ಮಾತಿನಲ್ಲಿ ಜಾಗ್ರತೆ ಬೇಕು. ನೀವು ಇನ್ನೊಬ್ಬರಿಗೆ ಏನೋ ಒಂದು ನಿಮ್ಮ ಸಂದರ್ಭದಲ್ಲಿ ಇವತ್ತು ಯಾವುದೋ ಒಂದು ನಿಮ್ಮ ಆಲೋಚನೆಯನ್ನು ಮಾಡಿ ಇನ್ನೊಬ್ಬರಿಗೆ ಮಾತಾಡ್ತೀರಾ, ಅವರ ಮನಸ್ಸಿಗೆ ಅದರಿಂದಾಗಿ ತೊಂದರೆಯಾಗಿ ನಿಮಗೆ ಅದನ್ನು ವಿಷದ ರೂಪವಾಗಿ, ವಾಗ್ದೋಷವಾಗಿ, ಅಥವಾ ಯಾವುದೋ ಶಾಪದ ರೂಪವಾಗಿ, ಅಥವಾ ನಿಮ್ಮ ಜೊತೆಯಲ್ಲಿ ಕುಟುಂಬದಲ್ಲಿ, ಮನೆಯಲ್ಲಿ ಎಲ್ಲದರೊಳಗೂ ಸಹಿತವಾಗಿ ಸ್ವಲ್ಪ ರೀತಿಯಾಗಿ ಜಾಗ್ರತೆ ಹೇಳುವಂಥದ್ದು ಇವತ್ತು ಬೇಕು ಮಕರ ರಾಶಿಯವರಿಗೆ. ಯಾಕೆ ಕೇಳಿದ್ರೆ ವಾಕ್ಸ್ಥಾನ ಇರುವಂಥ ದ್ವಿತೀಯ ಕುಂಭದಲ್ಲಿ ಆ ಒಂದು ರಾಹುವಿನ ಸಂಚಾರ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ಜಾಗ್ರತೆ ಅಗತ್ಯತೆ ಉಂಟು. ತೃತೀಯದಲ್ಲಿ ಶನಿ ಇದ್ದಾನೆ, ತೊಂದರೆ ಇಲ್ಲ. ತೃತೀಯದಲ್ಲಿರುವಂಥ ಶನಿಯಿಂದಾಗಿ ಒಳ್ಳೆಯದಾಗಿರುವಂಥದ್ದೇ ಆಗತ್ತೆ. ಆದರೆ ಷಷ್ಠಮದಲ್ಲಿ ಗುರು, ಶತ್ರುಸ್ಥಾನದಲ್ಲಿ, ರಿಪುಸ್ಥಾನದಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾದಂಥ ತೊಂದರೆಗಳು ಬರುವಂಥದ್ದುಂಟು. ಜಾಗ್ರತೆ ಬೇಕು. ಹೆಚ್ಚಿನದಾಗಿ ಶತ್ರು ಭಯ ಅಂತ ಹೇಳಿದ್ದಾರೆ. 6ನೇ ಮನೆಯಲ್ಲಿ ರಿಪುಸ್ಥಾನದಲ್ಲಿ ಗುರು ಇದ್ದರೆ ಶತ್ರುಗಳು ಹುಟ್ಟುವಂಥದ್ದು. ಅದು ಯಾವುದರಿಂದ ಆಗುವಂಥದ್ದು? ಈ ನಾಲಿಗೆಯಿಂದನೇ, ನಾವು ಮಾತಾಡಿದ ಮಾತಿನಿಂದ, ನಾವೇನು ಅವರಿಗೆ ಒಂದು ತೊಂದರೆಯನ್ನು ಕೊಟ್ಟಿರುವಂಥ ವಿಚಾರಕ್ಕೂ ಅಥವಾ ಅವರಿಂದಾಗಿ ನಮಗೆ ಬಂದಿರುವಂಥ ಇದರಿಂದಾಗಿ ನಿಮಗೆ ಶತ್ರುಗಳು ಉತ್ಪತ್ತಿಯಾಗುವಂಥದ್ದು. ಕೆಲಸದ ಜಾಗದಲ್ಲಿ, ಮನೆಯಲ್ಲಿ ಹೆಚ್ಚಿನದಾಗಿ ಬೇಕಾದಂಥದ್ದು ಇವತ್ತಿನ ದಿವಸ ಒಂದು ಮಕರ ರಾಶಿಯವರಿಗೆ ಶುಕ್ರನ ಪೀಡೆ ಹೇಳ್ತಕ್ಕಂಥದ್ದುಂಟು, ಶತ್ರು ಪೀಡೆ ಹೇಳುವಂಥದ್ದುಂಟು. ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಕರ ರಾಶಿಯವರಿಗೆ ಈಶ್ವರ ಆರಾಧನೆ ಹೇಳುವಂಥ ಇವತ್ತು ಅಗತ್ಯತೆ ಉಂಟು. ಇಷ್ಟು ಮಾಡಿದರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಶುಭವಾಗಲಿ. ಮುಂದಿನ ರಾಶಿಯನ್ನು ನೋಡೋಣ, ಕುಂಭರಾಶಿ. ರಾಶ್ಯಾಧಿಪತಿ ಹೇಳುವಂಥ ಶನಿ ದ್ವಿತೀಯ ಸ್ಥಾನದಲ್ಲಿ. ಈಗ ಹೇಳಿದ ಹಾಗೆ 7ನೇ ಶನಿಯ ಕೊನೆಯ ಭಾಗ ಆಳುವಂಥದ್ದು ನಿಮಗೆ ನಡೀತಾ ಇದೆ. 7.5 5 ವರ್ಷ ಆಳುವಂಥದ್ದು ಮುಗಿಸಿ ಮಾರ್ಚ್ 26ರಿಂದ ಇನ್ನೂ 2.5 ವರ್ಷಗಳನ್ನು ಶನಿಯ ಒಂದು ವಿತ್ತ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಆ ಒಂದು ರಾಶ್ಯಾಧಿಪತಿ ಆಗಿರುವಂಥ ಕಾರಣದಿಂದಾಗಿ ಸ್ವಲ್ಪ ರಿಯಾಯಿತಿ ಸಿಕ್ಕಿತೆ ಹೊರತು, ಆದರೆ ಶನಿ ಹೇಳುವಂಥ ಮಹಾತ್ಮನಿಗಿರುವಂಥ ಅಧಿಕಾರ ಪರೀಕ್ಷೆಯನ್ನು ವನರಾಶಿಯವರಿದ್ದರೂ ಸಹಿತವಾಗಿ ಯಾರಿಗೂ ಬಿಟ್ಟಂಥ ಒಂದು ಗ್ರಹ ಅಲ್ಲ. ರುದ್ರನಿಗಾಗಿರಲಿ, ವಿಷ್ಣುವಿಗಾಗಿರಲಿ, ಬ್ರಹ್ಮನಿಗಾಗಿರಲಿ, ಯಾವ ವ್ಯಕ್ತಿಗೆ ಆಗಿದ್ದರೂ ಸಹಿತವಾಗಿ ದೇವಾನುದೇವತೆಗಳು ಅವರ ಜನ್ಮರಾಶಿಗೆ ಹೋಗಿ ಅವರು ಮಾಡಿರುವಂಥ ತಪ್ಪಿನಿಂದಾಗಿ ಅವರು ಪ್ರಾಯಶ್ಚಿತ್ತವನ್ನು ಪಡೆಯುವಂಥದ್ದು, ಅವರು ಏನು ಮಾಡಿದ್ದಾರೆ ಅನ್ನುವಂಥದ್ದು ತೊಂದರೆಯನ್ನು ಕೊಟ್ಟು ಅವರಿಗೆ ಕಷ್ಟ ನಷ್ಟಗಳ ಮುಖಾಂತರವಾಗಿ ತೊಂದರೆಯನ್ನು ಕೊಟ್ಟಿರುವಂಥ ಶನಿ ಪೂಜೆಯಲ್ಲೆಲ್ಲ ಬರುತ್ತೆ. ಅದಕ್ಕೋಸ್ಕರವಾಗಿ ಕುಂಭರಾಶಿಯವರು ರಾಶ್ಯಾಧಿಪತಿ ಶನಿಯಾಗಿದ್ದರು ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ತೊಂದರೆ ಆಗುತ್ತೆ. ಜನ್ಮ ರಾಹುವಿನಿಂದಾಗಿ ದುಸ್ವಪ್ನಗಳು ಬರುವಂಥ ಸಾಧ್ಯತೆ ಉಂಟು. ರಾತ್ರಿ ನಿದ್ರೆಗಳಿಗೆ ಏನು ಕೆಟ್ಟ ರೀತಿಯಾದಂಥ ಆಲೋಚನೆಗಳು, ಕೆಟ್ಟ ರೀತಿಯಾದಂಥ ಸ್ವಪ್ನಗಳು ಈ ರೀತಿಯಾಗಿ ಬರುವಂಥ ಸಾಧ್ಯತೆಗಳಿದೆ. ಧನನಾಶ ಆಗುವಂಥದ್ದುಂಟು. ಪಂಚಮದಲ್ಲಿ ರವಿ ಗುರು ಇದ್ದಾರೆ. ಆದರೆ ಗುರುವನ್ನೂ ಶನಿ ಕಾಡಿರುವಂಥದ್ದುಂಟು. ಆದರೆ ಪಂಚಮ ಸ್ಥಾನ, ಪಂಚಮಂ ಕಾರ್ಯಸಿದ್ಧಿ ಹೇಳುವಂಥದ್ದು, ಪುತ್ರಸ್ಥಾನ, ಪುತ್ರ ಪ್ರೀತಿ ಹೇಳುವಂಥದ್ದು ಬರುತ್ತೆ. ಮಕ್ಕಳಿಂದ ಶುಭ ಸಮಾಚಾರಗಳು ಬರುವಂಥದ್ದುಂಟು. ಬೆಳಗಿಂದ ಸಾಯಂಕಾಲದವರೆಗೆ ಸ್ವಲ್ಪ ರೀತಿಯಾದಂಥ ತೊಂದರೆಗಳಿದ್ದರೂ ಸಾಯಂಕಾಲ ಮಕ್ಕಳಿಂದಾಗಿ ಒಂದು ಮನಸ್ಸಿಗೆ ಸಂತೋಷಕರವಾದಂಥ ಒಂದು ವಿಚಾರಗಳು ಕುಂಭರಾಶಿಯವರಿಗೆ ಬರಲಿಕ್ಕಿದೆ. ಕರ್ಮದಲ್ಲಿ ಚಂದ್ರ ಆಳುವಂಥದ್ದು. 10ನೇ ಮನೆಯಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಶ್ರುತಿ ಅಂತ ಇಷ್ಟ ಸಿದ್ಧಿ. ಸಾಯಂಕಾಲದ ನಂತರದಲ್ಲಿ ನಿಮಗೆ ಒಳ್ಳೆಯ ರೀತಿಯಾಗಿ ಮನಸ್ಸಿಗೆ ಒಂದು ರೀತಿ ತೃಪ್ತಿ. ಬೆಳಗಿಂದ ಗೊಂದಲ ಇದ್ದರೂ ಸಾಯಂಕಾಲದ ನಂತರದಲ್ಲಿ ಇವತ್ತು ಕುಂಭರಾಶಿಯವರಿಗೆ ಒಳ್ಳೆಯ ರೀತಿಯಾಗುವಂಥ ಅವಕಾಶ ಇದೆ. ಈಶ್ವರ ಆರಾಧನೆ ಖಂಡಿತವಾಗಿಯೂ ಇನ್ನೂ 2.5 ವರ್ಷ ಬೇಕು. ಶುಭವಾಗಲಿ. ರಾಶಿಗಳಲ್ಲಿ ನಾವು ಕೊನೆಯ ರಾಶಿಯನ್ನು ನೋಡುವಂಥದ್ದು ಮೀನರಾಶಿ. ಮೀನರಾಶಿಯಲ್ಲಿ ಗುರುವಿನ ಮನೆಯಲ್ಲಿ ಶನಿ, ಜನ್ಮ ಶನಿ ಹೇಳುವಂಥದ್ದು. ಜನ್ಮರಾಶಿ ಸ್ಥಿತೋಸೌರಿ ಸುಖನಾಶಂ ಕರಿಷ್ಯತಿ. ಉಷ್ಣಭಯ, ಕೋಪ, ಇನ್ನೊಬ್ಬರ ಮೇಲೆ ಯಾವುದೇ ಒಂದು ವಿಚಾರವನ್ನು ಮಾತಾಡಿದ್ರೂ ಸಹಿತವಾಗಿ ಇವತ್ತಿನ ದಿವಸ ನಿಮ್ಮ ಒಳಗೆ ಏನು ಹೇಳ್ತೇವೆ ಜ್ವಾಲಾಮುಖಿ ರೀತಿಯಾಗಿ ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು, ರಕ್ತ ಒತ್ತಡ, BP ಈ ರೀತಿಯಾದಂಥ ಕಾಯಿಲೆ ಇರುವಂಥ ವ್ಯಕ್ತಿಗಳಿಗೆ ಸಡನ್ನಾಗಿ ನಿನ್ನೆ ದಿವಸ ಇರುವಂಥದ್ದು ಯಾವ ರೀತಿಯ ಒಂದು ಲೆಕ್ಕಾಚಾರದಲ್ಲಿ BP ಇತ್ತು, ಇವತ್ತಿನ ದಿವಸ ಅದಕ್ಕೂ 2 ಪಟ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು. ಈ ರೀತಿಯಾಗುವಂಥ ಉಷ್ಣಭಯ, ತೊಂದರೆಗಳು, ಕೋಪ, ಅದರಿಂದಾಗಿ ಗೊಂದಲ, ಕಲಹ ಇದೆಲ್ಲ ಆಗುವಂಥದ್ದುಂಟು. ಚತುರ್ಥದಲ್ಲಿ ಆ ಬುಧನ ಮನೆಯಲ್ಲಿ ಗುರು ಸ್ಥಿತವಾಗಿರುವಂಥದ್ದು ಅದೂ ಒಳ್ಳೆಯದಲ್ಲ. ದೇಹ ಪೀಡೆಗಳ ಜೊತೆಲಿ ಉಷ್ಣಭಯ. ಚತುರ್ಥ ಗುರು ರವಿಯಿಂದಾಗಿ ಮನೋಕ್ಲೇಶ, ಭಾಗ್ಯದಲ್ಲಿ ಆ ಒಂದು ಚಂದ್ರಸ್ಥಿತವಾಗಿರುವಂಥದ್ದು, ರೋಗ ಪೀಡೆ ಎಲ್ಲವನ್ನು ಅದನ್ನೇ ಹೇಳಿದ್ದಾರೆ. ತೃತೀಯ ಶುಕ್ರ ಒಬ್ಬ ಇದ್ದಂಥ ಕಾರಣದಿಂದಾಗಿ ಮೀನರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿರುವಂಥ ಸಂಪತ್ತು ಹೇಳುವಂಥದ್ದು ನೋಡಿ. ಸಂಪತ್ತು ಹೇಳುವಂಥದ್ದು ಎಷ್ಟೇ ಹಣ ಇರಲಿ, ಬಂಗಾರ ಇರಲಿ, ಅದನ್ನು ನಾವು ತಿನ್ನಲಿಕ್ಕೆ ಆಗ್ತಾಯಿಲ್ಲ.
ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡುವಂಥದ್ದು, ಊಟವನ್ನು ತಿಂಡಿಯನ್ನು ಬಿಟ್ಟು ಸಂಪಾದನೆಯನ್ನು ನಾವು ಜೀವನದಲ್ಲಿ ಮಾಡ್ತೇವೆ. ಆ ಒಂದು ಸಂದರ್ಭದಲ್ಲಿ ಸಂಪಾದನೆ ಮಾಡೋಂಥ ಹಣವನ್ನು ಗಳಿಸಿದ ನಂತರದಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ, ನೀವು ಅನ್ನವನ್ನು ತಿನ್ನಬಾರ್ದು, ಮುಂಚೆನೂ ತಿನ್ನಲಿಲ್ಲ ಕೊನೆಗೂ ತಿನ್ನಲಿಲ್ಲ. ಅದಕ್ಕಾಗಿ ಹಣ ಹೇಳ್ತಕ್ಕಂಥದ್ದು ಮುಖ್ಯ ಅಲ್ಲ. ಇವತ್ತಿನ ದಿವಸ ಮನೋಸುಖ ಆಳುವಂಥದ್ದು ಖಂಡಿತವಾಗಿ ಮಾಡಿ. ಇವತ್ತಿನ ದಿವಸ ಮಾಡುವಂಥದ್ದು ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕವನ್ನು ಕೊಟ್ಟು ಶಿವಪೂಜೆಯನ್ನು ಮಾಡಿ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷ ಆ ಕ್ಷೇತ್ರದಲ್ಲಿ ಕುಳಿತು ಧ್ಯಾನವನ್ನು ಮಾಡಿ ಬರುವಂಥದ್ದು ಮಾಡಿ ಮನಸ್ಸು ಹೇಳುವಂಥದ್ದು ನಿರಾಳವಾಗಿ ಇವತ್ತು ಆದರೆ ಮೀನರಾಶಿಯವರಿಗೆ ಸಂಪೂರ್ಣವಾದಂಥ ಶುಭ ದಿನ ಆಗುತ್ತೆ ಹೇಳುವಂಥದ್ರ ಮುಖಾಂತರವಾಗಿ ಇವತ್ತಿನ ದಿವಸ ಕೊನೆಯ ಭಾಗದಲ್ಲಿದ್ದೇವೆ. ಈ ನಿತ್ಯ ಜ್ಯೋತಿಷ್ಯದ ವಿಚಾರದ ಕೊನೆಯ ಭಾಗ ನಾಳೆ ದಿವಸವೂ ಸಿದ್ಧವಾಗಿದೆ. ಸಮಯಕ್ಕೆ ಮತ್ತೆ ಭೇಟಿಯಾಗುವಂಥ ಸಂದರ್ಭ. ಸಮಸ್ತ ಲೋಕ ಸುಖಿನೋ ಭವಂತು. ಶುಭಂ ಭೂಯಾತ್.